ಅದಕ್ಕೆ ಕಾಂಗ್ರೆಸ್ನ ಸುಳ್ಳು ಅಂದರೆ ಕಾಂಗ್ರೆಸ್ ಇದಕ್ಕೆ ಒಂದು ಉದಾಹರಣೆಗಳು. ಈ ರೀತಿಯ ವ್ಯವಸ್ಥೆಗಳು ಕಾಂಗ್ರೆಸ್ ಆಗ್ತಾ ಇದೆ. ಮೋಸ, ವಂಚನೆ, ಭ್ರಷ್ಟಾಚಾರ ಅದು ಕಾಂಗ್ರೆಸ್ನ ಕೂಪ, ಜನ್ಮಸಿದ್ಧ ಹಕ್ಕೋದು, ಜನ್ಮಸಿದ್ಧ ಹಕ್ಕು ಅವ್ರದ್ದು. ಭ್ರಷ್ಟಾಚಾರ ಮಾಡೋದು ಯಾವುದಿಲ್ಲ ಹೇಳೋದು. ಈಗ ಬಿ ಜೆ ಪಿ ಮಾಡಿದೆ ಅಂತೇಳಿ ಬಿ ಜೆ ಪಿ ಮಾಡಲಿಕ್ಕೆ ಎಲ್ಲಾದರೂ ಪ್ರೂಫ್ ಬೇಕಲ್ಲ. ಆ ರೀತಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗೋದು. ಅದರೊಟ್ಟಿಗೆ ಅವರೊಳಗೆ ಕಚ್ಚಾಟ, ಮುಖ್ಯಮಂತ್ರಿಗೂ ಜಟಾಪಟಿ ಶುರುವಾಗಿದೆ ಹೇಳಿದೆ ನಾನು. ಅದರೊಟ್ಟಿಗೆ ಯಾವ ರೀತಿಯಲ್ಲಿ ಟಿಕೆಟ್ ಮಾರಿದ್ದಾರೆ ಎಂಬುದನ್ನು ಹೇಳಿದೆ. ಅಂತೂ ಕಾಂಗ್ರೆಸ್ ಒಂದು ನಾವಿಕನಿಲ್ಲದ ಹಡಗು, ಯಾವಾಗ ಬೇಕಾದರೂ ಅದು ಮುಳುಗಬಹುದು ಎಂಬುದು ಬಹಳ ಸ್ಪಷ್ಟ. ಆದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಜಗತ್ತಿನ ನಂಬರ್ 1 ಪಾರ್ಟಿ, ಜಗತ್ತಿನ ನಂಬರ್ 1 ಪಾರ್ಟಿ ಅಂತ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಹೇಳುವಾಗ ಸ್ವಲ್ಪ ಜಾಗ್ರತೆ ಮಾಡಿ, ವ್ಯವಸ್ಥೆ ಮಾಡಿ ಹೇಳುವಂಥದ್ದು ಒಳ್ಳೆಯದು. ಒಟ್ಟು ನಾಡಿ ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ಇದೆ. ಅದರಿಂದಾಗಿ ಭಾರತೀಯ ಜನತಾ ಪಾರ್ಟಿ ಪುತ್ತೂರಿನಲ್ಲಿ ಕೂಡ ಕಳೆದ ಬಾರಿಗಿಂತ ಹೆಚ್ಚು ಮತದಿಂದ ನಮ್ಮ ಅಕ್ಕ ಶ್ರೀಮತಿ ಆಶಾದಿಮ್ ಅವರು ಗೆದ್ದು ಬರ್ತಾರೆ. ರಾಜ್ಯದಲ್ಲಿ ಈಗಾಗಲೇ ನಮ್ಮ ನಾಯಕರು ಹೇಳಿದ್ದಾರೆ 150. ಆ 150 ಸೀಟುಗಳನ್ನು ಗೆದ್ದು ಬರುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಎಲ್ಲ ಭಾಗದಲ್ಲಿ ಪ್ರವಾಸ ಮಾಡ್ತಾರೆ. ಮೋದಿಯವರು ಬರ್ತಾರೆ, ನಾಳೆ ಮಂಗಳೂರಿಗೆ ಅಮಿತ್ ಶಾ ಬರ್ತಾರೆ. ಅಂತೂ ಚುನಾವಣೆಯ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರುತ್ತದೆ ಎಂಬುದಕ್ಕೆ, ಅಲ್ಲದೆ ಸರ್ಕಾರ ಕೂಡ ಭಾರತೀಯ ಜನತಾ ಪಾರ್ಟಿಯ ಸ್ಪಷ್ಟ ಭಾವದಿಂದ ರಚಿಸುತ್ತದೆ ಎಂಬುದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ.